ದರ್ಶನ್ ಸುದೀಪ್ ಒಂದು ಕಾಲದ ಕುಚುಕು ಗೆಳೆಯರು. ದರ್ಶನ್ ಸಿನಿಮಾಗೆ ಸುದೀಪ್ ವಾಯ್ಸ್, ಸುದೀಪ್ ಸಿನಿಮಾಗೆ ದರ್ಶನ್ ಸಾಥ್. ಎಲ್ಲೋದ್ರೂ ಜೊತೆಗೆ. ಇವರಿಬ್ಬರ ಸ್ನೇಹಕ್ಕೆ ಎಲ್ಲರೂ ಫಿದಾಗಿದ್ರು. ಹೀಗೆ ದಿನಗಳು ಕಳೆದವು. ಇವರಿಬ್ಬರ ಸ್ನೇಹಕ್ಕೆ ಅದ್ಯಾರ ಕಣ್ಣು ಬಿತ್ತು. ಸ್ನೇಹ ಹಳಸಿತು. ಫ್ಯಾನ್ಸ್ ವಾರ್ ಶುರುವಾಯಿತು. ಅದೆಷ್ಟೋ ಇವರ ಅಭಿಮಾನಿಗಳು ಕೂಡ ದರ್ಶನ್ ಸುದೀಪ್ ಮತ್ತೆ ಒಂದಾಗಬೇಕು ಅಂತ ಬಯಸುವವರು ಇದ್ದಾರೆ. ಇನ್ನೋ ಇವರಿಬ್ಬರ ಮುನಿಸಿನ ಬಗ್ಗೆ ನಟ ದೊಡ್ಡಣ್ಣ ಏನಂದ್ರು ನೋಡ್ಕೊಂಡು ಬರೋಣ. ಬಾಗಲಕೋಟೆಯಲ್ಲಿ ನಡೆದ ಸುದ್ದಿಗೋಷ್ಠಿಯೊಂದರಲ್ಲಿ ದರ್ಶನ್ ಹಾಗೆ ಸುದೀಪ್ ಬಗ್ಗೆ ಮಾತೊಂದು ಕೇಳಿಬಂತು. ಈ ಪ್ರಶ್ನೆಗೆ ಉತ್ತರಿಸಿದ ನಟ ದೊಡ್ಡಣ್ಣ, ಕನ್ನಡ ಚಿತ್ರರಂಗದಲ್ಲಿ ಸ್ಟಾರ್ ವಾರ್ ಎಂಥದ್ದೂ ಅಲ್ಲ. ಸುದೀಪ್ ದರ್ಶನ್ ಎಲ್ಲರೂ ಸ್ನೇಹಿತರೆ. ಸೂರ್ಯನ ಬೆಳಕಿಗೆ ಸಣ್ಣ ಮೋಡ ಅಡ್ಡ ಬಂದಂತೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದಿರಬಹುದು ಅಷ್ಟೇ. ದರ್ಶನ್ ಹಾಗೂ ಸುದೀಪ್ ಬಹುತೇಕ ಒಂದೇ ಸಮಯದಲ್ಲಿ ಚಿತ್ರರಂಗಕ್ಕೆ ನಾಯಕರಾಗಿ ತೆರೆ ಮೇಲೆ ಬಂದವರು. ಇಬ್ಬರು ಬಹುದೊಡ್ಡ ಸ್ಟಾರ್ಗಳಾಗಿ ಚಿತ್ರರಂಗದಲ್ಲಿ ಬೆಳೆದಿದ್ದಾರೆ. ಇಬ್ಬರಿಗೂ ಕೋಟ್ಯಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳಿದ್ದಾರೆ. ತಮಿಳು, ತೆಲುಗು ಸಿನಿಮಾ ರಂಗಗಳಿಗೆ ಹೋಲಿಸಿದ್ರೆ ಕನ್ನಡದಲ್ಲಿ ಸ್ಟಾರ್ ವಾರ್ಸ್ ತುಸು ಕಡಿಮೆಯೇ ಎಂದು ಹೇಳಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.